ఇప్పుడు దానే ఈతనెట్లా బತ್ತಿజేరి పొర్తు పాకాండు ఇంకొంచెం సాವ್ದ ಒಣಸಗ್ಲ ಪೋಯಾರೈತಂಡು ಸೇ ಎಡ್ಡ ಕಲ್ತದ್ದು ಊರಿಗೊಂಜಿ ಎಡ್ಡ ಪುದರಗೊಂಡ್ರುಡಿ ಅಂದಿ ಈದಯ್ಯ ಟ್ಯೂಷನ್ಗೆ ಬರ್ಪುನೆ ನಾನು MBBS ಕಲ್ತದ್ದು ಇಂಜಿನಿಯರ್ ಆಡೊಂದುಲ್ಲೆ ಈದಯ್ಯ ಟ್ಯೂಷನ್ಗೆ ಬರ್ಪುನೆ ಯಾನು ಪೋಪುಜಿ ಪಂಡೆ ಮಾರೆ ಪಪ್ಪನ ಒಂಜೆ ಒತ್ತೆ ನಿಕ್ಕು ಗೊಬ್ಬೆರೆ ಮೆಗ್ದಿ ಬೋಡ ಅಂಡ ಬಗ್ಲ ಅಂತ ಟ್ಯೂಷನ್ಗೆ ಪೋಲ ಪಂಡೇರು ಮೆಗ್ದಿ ಬೋರ್ಡ್ ಅಂಡ ಹೌದಾ ಹೇಗೆ ಅಕ್ಲೆಗೆ ಗೊತ್ತು ಆಹಾ ಬನ್ನಿ 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 ಏನು ಇವತ್ತು ಇಷ್ಟು ರಥ ಲೇಟು? ಸರ್ ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ, ಕೂತ್ಕೊಳ್ಳಿ. ಯಾಕೆ ಇಷ್ಟು ಲೇಟ್ ಆದದ್ದು? ನಿನ್ನೆ ಅಪ್ಪನಿಗೆ ಕಟ್ಟದ ಕೋಳಿ ಸಿಕ್ಕಿತ್ತು ಸರ್, ಅದನ್ನು ಜಗಿದು ತಿನ್ನುವಾಗ ಲೇಟ್ ಆಯಿತು. ಅಪ್ಪ ಕೋಳಿ ಅಂಕಕ್ಕೆ ಹೋಗಲಿ, ನೀನು ಜಿಗರಿಗೆ ಹೋಗು. ಕಲಿಬೇಡ. ನೀನು ಯಾಕೆ ಲೇಟ್? ಸರ್ ನಾನು ಬೇಗ ಹೊರಡಿದ್ದೆ. ನನ್ನ ಚಪ್ಪಲ್ ಒಂದು ಅಪ್ಪನ ಕೈಯಲ್ಲಿತ್ತು, ಒಂದು ಅಮ್ಮನ ಕೈಯಲ್ಲಿತ್ತು. ಅದು ಸಿಗುವಾಗ ಸ್ವಲ್ಪ ಲೇಟ್ ಆಯಿತು. ಇಬ್ಬರಿಗೆ ಅಷ್ಟು ದೊಡ್ಡ ಮಾರಾಮಾರಿಯ? ಅದೆಲ್ಲ ಸಾಯ್ಲಿ, ನನಗೊಂದು ಸಾವಿನ ಊಟಕ್ಕೆ ಹೋಗಲಿಕ್ಕೆ ಉಂಟು. ನಾನು ಇವತ್ತು ನಿಮ್ಮ ಹತ್ರ ಎರಡೇ ಪ್ರಶ್ನೆ ಕೇಳೋದು. ನಾನೊಂದು ನಿನ್ನ ಹತ್ರ ಪ್ರಶ್ನೆ ಕೇಳ್ತೇನೆ, ನೀನು ಯಾವತ್ತಾದರೂ ಕುಳೆಯನ್ನು ನೋಡಿದ್ಯಾ? ಇಲ್ಲ ಸರ್, ನಾನು ನೋಡಲಿಲ್ಲ. ನೀವು ಯಾವತ್ತಾದರೂ ನೋಡಿದ್ದೀರಾ? ನಾನು ನೋಡಿದ್ದೇನೆ ಸರ್, ಅದು ನಾಯಿಗಳಿಗೆ ಮಾತ್ರ ಕಾಣುವುದಲ್ಲ. ಈಗ ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ, ನೀನು ಇಷ್ಟರವರೆಗೆ ನೋಡದ ಜಾಗ ಯಾವುದು ಹೇಳು. ಸರ್ ನಾನು ನನ್ನ ಬೆನ್ನು ನೋಡಿಲ್ಲ. ನೀನು? ಸರ್ ನಾನು ನನ್ನ ಕುಂಡೆ ನೋಡಲಿಲ್ಲ. ನೀವು ಟ್ಯೂಷನ್ಗೆ ಬರುವುದು ಇದಕ್ಕೆನಾ? ಉಲ್ಟಾ ಮಾತನಾಡಲಿಕ್ಕೆ ಬರುವುದಾ? ನಿನಗೆ ಬೆನ್ನು ಕಾಣುವುದಿಲ್ಲ, ಅವನಿಗೆ ಕುಂಡೆ ಕಾಣುವುದಿಲ್ಲ. ಹೋಗಿ ಹೋಗಿ ಮನೆಯಲ್ಲೇ ಹೋಗಿ ಕನ್ನಡಿಯಲ್ಲಿ ನೋಡಿ ಬೆನ್ನು ಮತ್ತೆ ಕುಂಡೆ. ಕಲೀಲಿಕ್ಕೆ ಸಣ್ಣಿ. ಹಲೋ ಸುಕ್ಕಿ. ಪಣ್ಣು ಮಹೇಶ ಮಾಸ್ಟರ್ ಬನ್ಲೆ ಕಣೆ, ಇಲ್ಲಾಡು ಪೋದು ಕನ್ನಡಿ ಇಡುತ್ತೀಯೇ ನೋತು ನೆಟ್ಟು ಬೆರಿಯೇ ಬೆಚ್ಚಿದಿಂಡೆ ಯಬ್ಬಾ ಅಂದ ಯಾಲ್ನ ಪೋದು ಕನ್ನಡಿಡು ತೂಯೇಯ ಆ ಪರಬ್ಬೆ ಮಾಸ್ಟರ್ ನೋತು ನೆಟ್ಟು ಎನ್ನ ಪಿಂಕನ್ ರಾಡ್ ಭಾಗ ತಿಂಡಿಯ